ಕಳೆದ ಕೆಲವು ದಿನಗಳಿಂದ ಉಡುಪಿಯ ಸರ್ಕಾರಿ ಬಾಲಕಿಯರ PU ಕಾಲೇಜಿನಲ್ಲಿ, ಪ್ರೌಢಶಾಲೆ ಮತ್ತು PU ಕಾಲೇಜಿನಲ್ಲಿ ಕೆಲವೊಂದು ಮುಸ್ಲಿಂ ವಿದ್ಯಾರ್ಥಿನಿಯರು ಕಳೆದ ಇಷ್ಟು ವರ್ಷಗಳಲ್ಲಿ ಇಲ್ಲದ ಇದ್ದ ಈ ಒಂದು ಏನು ಹಿಜಾಬ್ ಈ ಪ್ರಕರಣವನ್ನು ಕಳೆದ ಒಂದು ತಿಂಗಳ ಇತ್ತೀಚೆಗೆ ಒಂದು ಭಾಳ ದೊಡ್ಡ ವಿವಾದಾತ್ಮಕ ರೀತಿಯಲ್ಲಿ ಈ ಕಾಲೇಜಿನಲ್ಲಿ ತರ್ತಾ ಇದ್ದಾರೆ. ಅದೇ ವಿದ್ಯಾರ್ಥಿನಿಯರು ಕಳೆದ 1.5 ವರ್ಷದಿಂದನೂ ಅದನ್ನು ಹಾಕಬೇಕು, ಕಾಲೇಜಿನ ಒಳಗಡೆ ಹಾಕಬೇಕು, ನಮ್ಮ ಧಾರ್ಮಿಕ ನಂಬಿಕೆ ಇನ್ನೊಂದು ಯಾವುದೋ ಅವರಿಗೆ ಗಮನಕ್ಕೆ ಬರಲೇ ಇಲ್ಲ. ಇದ್ಯಾವುದೋ ಇತ್ತೀಚಿನ ಸ್ವಲ್ಪ ದಿನದ ಹಿಂದೆ ಈ ಪ್ರಕರಣವನ್ನು ಅವರು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ರಾಜ್ಯದಿಂದನೂ ಮುಂದೆ ಹೋಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿಯನ್ನು ಮಾಡ್ತಾಯಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಸರ್ಕಾರ ಇದರಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಜಾತಿ ಮತ ಧರ್ಮ ಎಲ್ಲದನ್ನು ಮೀರಿ ಎಲ್ಲರೂ ಒಂದು ಸಮವಸ್ತ್ರದ ಒಂದು ಪದ್ಧತಿಗಳಿದೆ. ಆ ಸಮವಸ್ತ್ರದ ಜೊತೆಯಲ್ಲಿ ಇವರು ಒಂದೊಂದೇ ಈ ಥರ ನಮಗೆ ನಮ್ಮ ಧಾರ್ಮಿಕ ನಂಬಿಕೆಗಳು, ನಮ್ಮ ಮೂಲಭೂತ ಹಕ್ಕುಗಳು ಅಂತ ಈಗ ಹಿಜಾಬ್ ಅಂತ ಕೇಳ್ತಾರೆ, ನಾಳೆ ನಮಗೆ ಬುರ್ಕಾ ಹಾಕಬೇಕಂತ ಹೇಳ್ತಾರೆ, ನಾಳೆ ಮತ್ತೊಬ್ಬ ನನಗೆ ಟೋಪಿ ಹಾಕಬೇಕು, ಇದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ, ನನ್ನ ಮೂಲಭೂತ ಹಕ್ಕು, ನನ್ನ ಧಾರ್ಮಿಕ ನಂಬಿಕೆ ಅಂತ ಹೇಳ್ತಾ ಹೋದರೆ ಈ ಸಂವಿಧಾನದ ಮೂಲ ಆಶಯಗಳಿಗೆ ಏನು ಸಮಾನತೆ ಇದಕ್ಕೆಲ್ಲ ಎಲ್ಲಿ ಅವಕಾಶ ಇದೆ? ಹೇಳಿ ಕೇಳಿ ಶಾಲಾ ಕಾಲೇಜು ಅನ್ನುವಂಥದ್ದು ಇದರಲ್ಲಿ ಜಾತಿ ಮತ ಧರ್ಮ ಪಂಥ ಪಂಗಡ ಯಾವುದೂ ಇಲ್ಲ, ಪಕ್ಷ ಯಾವುದೂ ಇಲ್ಲ. ಇಲ್ಲಿ ಬರುವಂಥದ್ದು ಶೈಕ್ಷಣಿಕ ಚಟುವಟಿಕೆಗೆ ಮಾತ್ರ, ವಿದ್ಯಾಭ್ಯಾಸಕ್ಕೆ ಬರುವಂಥದ್ದು. ಇಲ್ಲಿ ಕೆಲವು ಮತೀಯ ಸಂಘಟನೆಗಳು ವಿದ್ಯಾರ್ಥಿಯರ ತಲೆಗೆ ಮತೀಯ ವಿಷಬೀಜವನ್ನು ತುಂಬಿ ಇಡೀ ಶೈಕ್ಷಣಿಕ ವಾತಾವರಣವನ್ನು ಕೆಡಿಸುವಂಥ ಪ್ರಯತ್ನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಇದನ್ನು ಯಾವ ರೀತಿಯಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ವಿದೇಶದ ಕೆಲವು ದೇಶಗಳಲ್ಲಿ ಇದು ಭಾರತದಲ್ಲಿ ಉಡುಪಿಯಲ್ಲಿ ಈ ಥರ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಈ ಥರದ ಅವರು ಶೋಷಣೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಮಾನವನ್ನು ಹರಣ ಮಾಡಲಿಕ್ಕೆ ಭಾಳ ದೊಡ್ಡ ಅಂತಾರಾಷ್ಟ್ರೀಯ ಷಡ್ಯಂತ್ರಗಳು ನಡೀತಾ ಇದೆ.